ಇತ್ತೀಚೆಗೆ ಪ್ರಾಣಿ ಸಾಮ್ರಾಜ್ಯದ ಅದೆಷ್ಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುತ್ತವೆ. ಮಾಲಕನ ಜೊತೆಗೆ ಮಗುವಾಗಿ ವರ್ತಿಸುವ ಆನೆಗಳ ವಿಡಿಯೋ ಜೊತೆಗೆ ಆನೆಗಳ ತುಂಟಾಟಗಳನ್ನ ನೋಡುವುದೇ ಕಣ್ಣಿಗೊಂದು ಆನಂದ. ಇದೀಗ ಆನೆಯೊಂದು ಶ್ವಾನಕ್ಕೆ ನೀರು ಎರಚುತ್ತಾ ತುಂಟಾಟದಲ್ಲಿ ತೊಡಗಿರುವ ವಿಡಿಯೋ ಒಂದು ಎಲ್ಲರ ಕಣ್ಮನವನ್ನ ಸೆಳೀತಾ ಇದೆ. ಅಂದಹಾಗೆ ಇದು ಕೊಡಗು ಜಿಲ್ಲೆಯ ಕುಶಾಲನಗರ ಸಮೀಪದ ದುಬಾರೆ ಎಲಿಫೆಂಟ್ ಕ್ಯಾಂಪ್ನ ಸುಂದರವಾದ ದೃಶ್ಯ. ಇಲ್ಲಿನ ಕಂಜನ್ ಆನೆ ತನ್ನ ಸೊಂಡಿಲಿನಿಂದ ಶ್ವಾನಕ್ಕೆ ನೀರು ಎರಚುತ್ತಾ ತುಂಟಾಟವನ್ನ ಆಡಿದೆ. ಕಂಜನ್ ನೀರು ಎರಚುತ್ತಾ ಇದ್ದಂತೆ ಶ್ವಾನವು ಅತ್ತ ಇತ್ತ ಓಡಾಡುತ್ತಾ ಇರುವುದನ್ನ ನೀವು ವಿಡಿಯೋದಲ್ಲಿ ನೋಡಬಹುದು. ಈ ಸುಂದರ ದೃಶ್ಯವು ಪ್ರವಾಸಿಗರ ಮನ ಗೆದ್ದಿದೆ. ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆದ ಈ ವಿಡಿಯೋ ಇದುವರೆಗೆ 2.5 ಲಕ್ಷಕ್ಕೂ ಅಧಿಕವಾದ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ.